ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾಸ್ ಮಸಾಲಾ, KC ಘೀ, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಡಪ ಕಣ್ಣೂರು, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ, ಹಾಗೆಯೇ ಲಲಿತಾ ಜ್ಯುವೆಲ್ರಿ ಮ್ಯಾಂಗ್ಲೋರ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಸುಂದರವಾಗಿರುವಂಥ ನಾರಿ ನಮ್ಮ ಒಂದು ಅಡುಗೆ ಮನೆಯಲ್ಲಿದ್ದಾರೆ. ಇವರು ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ. ಸೊ ಈ ಸುಂದರವಾದಂಥ ನಾರಿ ತುಳಸಿಯವರು ಯಾವೆಲ್ಲ ಅಡುಗೆ ಹೇಳ್ಕೊಡ್ತಾರೆ ಬನ್ನಿ ಕೇಳೋಣ. ಸೊ ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಿ, ವೆರಿ ಬ್ಯೂಟಿಫುಲ್. ಸೊ ತುಳಸಿಯವರೇ, ನಮಗೆ ಇವತ್ತು ಯಾವ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡ್ತೀರಿ? ನಾನು ಬದನೆಕಾಯ್ದು ಒಂದು ಆಮ್ಲೆಟ್ನ ಹೇಳ್ಕೊಡ್ತಾ ಇದ್ದೇನೆ. ಬದನೆಕಾಯಿ ಆ್ಯಕ್ಚುಲಿ ಯಾರಿಗೂ ಇಷ್ಟ ಇಲ್ಲ. ನನ್ನ ಮುಖ ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ? ಆ್ಯಕ್ಚುಲಿ ಸ್ಪೆಷಲಿ ಮಂಗಳೂರವರು, ಉಡುಪಿಯವರದ್ದು ಬದನೆಕಾಯಿ ಅಂದರೆ ಆಗೋದೇ ಇಲ್ಲ. ಸೊ ಇದೊಂದು ವೆಸ್ಟ್ ಬೆಂಗಾಲ್ ಆಚೆ ಸೈಡ್ ಅವರು ಆಲ್ಮೋಸ್ಟ್ ಇದನ್ನ ಮಾಡೋದು. ಸೊ ಬದನೆಕಾಯಿನ ಇಲ್ಲಿಯವರು ಸ್ವಲ್ಪ ತಿನ್ಲಿ ಅಂತ, ಅದರಲ್ಲಿ ಆ್ಯಕ್ಚುಲಿ ವಿಟಮಿನ್ C ಚೆನ್ನಾಗಿರ್ತದೆ. ಎಲ್ಲ ಹೇಳಿದ್ರಿ ಸರಿ, ಆದರೆ ಬದನೆಕಾಯಿ ಎಲ್ರಿಗೂ ಮುಖ ಸ್ವಲ್ಪ ಸಿಂಡರಿಸ್ಕೊಳ್ತಾರೆ. ಆದರೆ ಆಮ್ಲೆಟ್ ಅಂತ ಬೇರೆ ಹೇಳ್ತಾ ಇದ್ದೀರಿ, ಅದಕ್ಕೆ ಇನ್ನೂ ಜಾಸ್ತಿ ಇರುತ್ತೆ. ಅದೇ ಸ್ಪೆಷಲ್ ಅದರಲ್ಲಿ. ಓ, ಇದು ವೆಸ್ಟ್ ಬೆಂಗಾಲ್ದು ಆಚೆ ಸೈಡಿಂದ ಡಿಶ್. ಓಹೋ. ಸೊ ಇನ್ನೊಂದು ಬದನೆಕಾಯಿದು ಇದು ಗೀ ರೋಸ್ಟ್. ಏನು ನನ್ನ ಮೇಲೇನು ಏನಾದರೂ ಇದು ರೈವಲ್ರಿ ಇದೆಯಾ? ಹಾಗೆ ನನಗೆ ಸ್ವಲ್ಪ ಬದನೆಕಾಯಿ ಅಂದರೆ ಅಷ್ಟೇ. ನೀವು ಅದನ್ನು ಎರಡನ್ನೂ ಕೂಡ ಬಡ್ಡಿ ಸಮೇತ ನೀವು ತಿನ್ನಿಸ್ತೀನಿ ಅಂತ ಬಂದಾಗಿದೆ. ಸೊ ಡಿಫ್ರೆಂಟ್ ಇದೆ, ನೀವು ಟೇಸ್ಟ್ ಮಾಡಲೇಬೇಕು, ಚೆನ್ನಾಗಿರ್ತದೆ. ಓಕೆ. ಸೊ ಒಂದು ಗೀ ರೋಸ್ಟ್, ಅದು ಕೂಡ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಇನ್ನೊಂದು ಆಮ್ಲೆಟ್. ಆಮ್ಲೆಟ್ ಅನ್ನುವಾಗಲೇ ಈ ಥರ ಮಾಡ್ತಾ ಇದ್ದೀನಿ, ನೋಡೋಣ, ಟೇಸ್ಟಿ ಆಗಿರಬೇಕು. ಬನ್ನಿ ಕಿಚನ್ಗೆ ಹೋಗೋಣ. ಎಸ್ ಮೇಡಮ್. ಸೊ ಫಸ್ಟ್ ಈಗ ಏನು ಕಾಣ್ತಾ ಇದೆ? ಆಮ್ಲೆಟ್. ಸೊ ಹೇಗೆ ಸ್ಟಾರ್ಟ್ ಮಾಡುವ? ಫಸ್ಟ್ ಬದನೆಕಾಯಿನ ಒಂದು ಸ್ವಲ್ಪ ಆಯಿಲ್ನ ಬ್ರಷ್ ಮಾಡಿ ಅದನ್ನು ನಾವು ಫ್ರೈ ಮಾಡಬೇಕು. ಓಕೆ. ಆಯಿಲ್ ಬೇಕಾ? ಸೊ ಇಲ್ಲೇ ಹಾಕ್ಲಾ ಸೈಡ್ಗೆ? ಸೈಡ್. ಓಕೆ. ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಬೇಕಾ? ಸ್ವಲ್ಪ. ಗ್ಯಾಸ್ ಆನ್. ಓಕೆ. ಸೊ ಇದು ಇದೇ ರೀತಿಯಾದಂಥ ಬದನೆಕಾಯಿ ಆಗಬೇಕಾ ಅಥವಾ ಅದು ಗುಳ್ಳ ಬದನೆಕಾಯಿ ಅದೆಲ್ಲ ಅದೂ ಆಗುತ್ತಾ? ಅದರಲ್ಲೆಲ್ಲ ಆಗೋದಿಲ್ಲ, ಅಂದರೆ ಅದು ಸ್ವಲ್ಪ ಸ್ಮ್ಯಾಶ್ ಮಾಡಿ ಅದನ್ನ ಆಮ್ಲೆಟ್ ಮಾಡಲಿಕ್ಕಿದೆಯಲ್ಲ, ಸೊ ಆ ಥರದ್ದು ಆಗೋದಿಲ್ಲ. ಸ್ವಲ್ಪ ಲಾಂಗಲ್ಲಿ ಇದರಲ್ಲಿ ಇನ್ನೊಂದು ಪರ್ಪಲ್ ಕಲರ್ ಬರ್ತದಲ್ಲ, ಅದಾಗ್ತದೆ. ಓಕೆ. ಸೊ ಇದು ಯಾರಿಂದ ಕಲ್ತ್ಕೊಂಡ್ರಿ ಈ ಒಂದು ರೆಸಿಪಿ? ನಿಮ್ಮದೇ ಉಂಟಾ? ಇಲ್ಲ, ನಾನೇನು ಸ್ವಲ್ಪ ಇದು ಮಾಡಿ, ಅಂದರೆ ನಾರ್ಮಲ್ ಆಗಿ ನೋಡಿದ್ದೆ ಫೇಸ್ಬುಕ್ಕಲ್ಲಿ, ಸೊ ಸ್ವಲ್ಪ ಚೇಂಜ್ ಮಾಡಿ ನಾನು ಮಾಡ್ತಾ ಇರೋದು. ಓ, ಸ್ವಲ್ಪ ಇಲ್ಲಿದು ಎಲ್ಲ ಫುಲ್ ವೆಸ್ಟ್ ಬೆಂಗಾಲ್ ಇಲ್ಲ, ಈ ಕಡೆ ನಮ್ಮದು ಇದೆ. ಸೊ ಇದು ಗ್ರಿಲ್ ಥರನೂ ಬರ್ತಾ ಇದೆ ಈಗ, ಅದರದ್ದು ಮಾರ್ಕಿಂದ ಅಲ್ಲ? ಅದೊಂದು ಮೇಲ್ಗಡೆದು ಸಿಪ್ಪೆನ ತೆಗೆದು ನಾವು ಸ್ಮ್ಯಾಶ್ ಮಾಡಬೇಕು. ಸ್ಮ್ಯಾಶ್ ಮಾಡಿ ಆಮೇಲೆ ಆಮ್ಲೆಟ್ ಇದು ಮಾಡಿ. ಅಂದರೆ ಇದು ಇದರಲ್ಲೇ ಸ್ವಲ್ಪ ಕಾಯಿಸ್ಕೊಂಡು ಬೇಯಿಸ್ಕೊಂಡ್ಬಿಡ್ತೀರಿ? ಇದು ಆಲ್ಮೋಸ್ಟ್ ಇದರಲ್ಲಿ ಬೆಂದಿರ್ತದೆ. ಲಾಸ್ಟಿಗೆ ಆಮ್ಲೆಟ್ಗೆ ತುಂಬ ಅದು ಸೆಕೆಂಡಲ್ಲಿ ಆಗಿ ಹೋಗ್ತದಲ್ಲ, ಸೊ ಅದಕ್ಕೆ ಇದರಲ್ಲಿ ಫುಲ್ ಇದರಲ್ಲೇ ಬೇಯಬೇಕು ಅದು ಫಸ್ಟ್.
ಈ ಬ್ಯಾಂಗನ್ಕ ಬರ್ತಾ ಅದೆಲ್ಲ ಮಾಡ್ತಾರಲ್ಲ ಅದು ಕೂಡ ಇದೇ ರೀತಿ ಸುಟ್ಟು ಇದನ್ನ ಮಾಡ್ತಾರೆ. ಅಂದ್ರೆ ಸುಟ್ರೆ ಒಂದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರ್ತದೆ. ಹಾ ಹಾ ಹಾ, ಆ ಚಾರ್ಡ್ ಫ್ಲೇವರ್ ಬರುತ್ತೆ ಅನ್ಸುತ್ತಲ್ಲ. ಇದು ಬಹುಶಃ ಆಯ್ತು. ಆಯ್ತಲ್ಲ, ಸಾಕಲ್ಲ ಇದು? ಆಗಿದೆ, ಎಲ್ಲ ಆಯ್ತು. ಆಫ್ ಮಾಡುದಾ? ಹಾ, ಇದು ಸ್ವಲ್ಪ ತಣ್ಣಗಾದ್ಮೇಲೆ ತಕೊಳ್ಳೋಣ ನಾವು. ಸೊ ಪ್ಲೇಟ್ಗೆ ತಕೊಳ್ಳೋಣ, ತಣ್ಣಗಾಗುತ್ತಲ್ಲ. ಇದ್ರ ಕೆಲಸ ಮುಗೀತು. ಇದನ್ನ ಸ್ವಲ್ಪ ತಣ್ಣಗಾದ್ಮೇಲೆ ಇದರದ್ದು ಸಿಪ್ಪೆ ನೀರಲ್ಲಿ ಹಾಕಿ ಸಿಪ್ಪೆ ತೆಗಿಬೇಕು. ನೀರಲ್ಲೇ ಹಾಕಿ ಸಿಪ್ಪೆ ತಕೊಳ್ಳುವಂತ. ಈಗ ಇದು ಆಯ್ತು. ಇದನ್ನ ಇನ್ನು ಸ್ವಲ್ಪ ತಣ್ಣಗಾಗುವ ತನಕ ನಾವು ಎಗ್ನ ಬೀಟ್ ಮಾಡ್ಕೊಂಡು. ಓಕೆ, ಸೊ ಇದು ಆ ಸೈಡ್ ಇಟ್ಕೊ. ನಾನೊಂದು 2 ಎಗ್ನ ಹಾಕ್ತೇನೆ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬ, ಸ್ವಲ್ಪ ಜೀರಾ ಪೌಡರ್, ಸ್ವಲ್ಪ ಗರಂ ಮಸಾಲ, ಮತ್ತು ಚಿಲ್ಲಿ ಫ್ಲೇಕ್ಸ್, ಮತ್ತು ಸ್ವಲ್ಪ ಪೆಪ್ಪರ್. ಆ ಖಾರಕ್ಕೆ ನೀವು 2 ಹಾಕ್ತಾ ಇದ್ರಿ, ಚಿಲ್ಲಿ ಫ್ಲೇಕ್ಸ್ ಮತ್ತೆ ಇದು ಪೆಪ್ಪರ್ ಪೌಡರ್. ಇದು ಹೇಗೆ ಅಂದ್ರೆ ಇದು ಊಟದ ಟೈಮ್ಗೆ ಆಗುವಂಥದ್ದು ಅಥವಾ ಇಲ್ಲ ಬ್ರೆಡ್ ಮಧ್ಯದಲ್ಲೂ ಆ ಥರ ನೀವು ಖಾಲಿ ತಿನ್ಬೋದು? ಈಗ ಇದು ಆಲ್ಮೋಸ್ಟ್ ಥಂಡ ಆಯಿತು. ಇದನ್ನ ನಾನೀಗ ನೀರಿಗೆ ಹಾಕಿ ಅದರದ್ದು ಸಿಪ್ಪೆ ತೆಗೆದುಬಿಡ್ತೇನೆ. ಓಕೆ, ನೀರಿಗೆ ಹಾಕಿದ್ರೆ ಈಸಿಲಿ ಬರುತ್ತೆ. ಕೈಗೂ ಅಂಟ್ಕೊಳ್ಳೋದಿಲ್ಲ, ನೀಟಾಗಿ ಪೀಲ್ ಆಫ್ ಆಗುತ್ತೆ. ಇಲ್ಲಾಂದರೆ ಬದನೇದು ಸಿಪ್ಪೆ ತೆಗಿಲಿಕ್ಕೆ ತುಂಬ ಕಷ್ಟ ಇದೆ. ಅದಕ್ಕೆ ಸ್ವಲ್ಪ ಆಯಿಲನ್ನು ನಾವು ಅದಕ್ಕೆ ಹಚ್ಚೋದು ಸ್ಟಾರ್ಟಿಂಗಲ್ಲಿ. ಹಾಂ ಹಾಂ ಹಾಂ, ಚೆನ್ನಾಗಿ ಪೀಲ್ ಆಫ್ ಆಗಿ ಬರಲಿ ಅಂತ. ಓಕೆ ಓಕೆ. ಈಗ ನೀವು ಇಷ್ಟು 2 ಎಗ್ ಮತ್ತು 3 ಬದನೆಕಾಯಿ ತೊಗೊಂಡಿದ್ರಲ್ಲ, ಇದರಲ್ಲಿ ಒಂದು ಸಾಧಾರಣ ಎಷ್ಟು ಆಗ್ಬೋದು? ಇದು ಒಂದು 3 ಮೆಂಬರ್ಸಿಗೆ ಆಗೋಷ್ಟು, ಅಂದರೆ ಒಂದು ಬದನೆ ಒಬ್ಬರಿಗೆ ಅಂತ ಆ ಥರ. ಈಗ ಇದು ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡ್ಕೊಂಡಿದ್ದೇನೆ. ಇನ್ನು ಇದನ್ನ ಸ್ಮ್ಯಾಶ್ ಮಾಡಿ ಆಮ್ಲೆಟ್ಗೆ ಮಾಡುವ. ಓಕೆ, ಫೋರ್ಕಲ್ಲಿ ಸ್ಮ್ಯಾಶ್ ಮಾಡಿದರೆ ಚೆನ್ನಾಗಿ ಬರ್ತದೆ. ಇದಿಷ್ಟೇ ಸ್ಮ್ಯಾಶ್ ಮಾಡೋದು. ಓ, ಅದಷ್ಟೇ ಮ್ಯಾಶ್ ಮಾಡ್ಕೊಳ್ಳೋದಾ? ಇದನ್ನೇ ನಾವು ತವ ಮೇಲೆ ಇಡೋದು. ಓಹೋ ಹೋ ಹೋ, ನಾನು ಅನ್ಕೊಂಡೆ ಎಲ್ಲ ಮ್ಯಾಶ್ ಮಾಡಿ ಹಾಕಿ ಮಿಕ್ಸ್ ಮಾಡ್ತೀರಾ ಅಂತ. ಇಲ್ಲ, ಇದು ಆ್ಯಕ್ಚುಲಿ ತಿನ್ನುವಾಗ ಬದನೆಕಾಯಿ ಥರನೇ ಶೇಪಲ್ಲಿ ಆ ಥರ ಫ್ಲ್ಯಾಟ್ ಬದನೆಕಾಯಿ. ಇನ್ನು ಡಿಪ್ ಮಾಡಿ ಡೈರೆಕ್ಟ್ ಇದು ಫ್ರೈಯಾ? ಇದನ್ನ ಬೇಗ ಸಹಿತ ಅಂದರೆ ಫಾಸ್ಟಲ್ಲಿ ಆಗುವ, ರೆಡಿ ಬದನೆಕಾಯಿ ರೆಡಿ ಇದ್ದರೆ ಫಾಸ್ಟಲ್ಲಿ ಆಗ್ತದೆ. ಇಲ್ಲಾಂದ್ರೆ ಒಂದು ಸ್ವಲ್ಪ ಹೊತ್ತು ತೊಗೊಳ್ತದೆ, ಒಂದು 10 ಮಿನಿಟ್ಸ್. ಓಕೆ, ಬರೀ ಅದು ಕಾಯಿಸೋದು ಮಾತ್ರ? ಅದೊಂದು ತವಾ ಇಟ್ಕೊಂಡ್ಬಿಡ್ತೀನಿ ನಾನು. ಇಟ್ಕೊಂಡು ಇದು ತಿನ್ನುವಾಗ ಚಪ್ಪ ಚಪ್ಪ ಅನಿಸೋದಲ್ಲ, ಸೊ ಸ್ವಲ್ಪ ನಾನು ಸಾಲ್ಟ್ ಮತ್ತು ಪೆಪ್ಪರ್ನ ಇದಕ್ಕೆ ಹಾಕ್ತೇನೆ. ಇದಕ್ಕೆ ಆಯಿಲ್ ಹಾಕ್ಲಾ? ಹಾಕಿ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನೋಡ್ಕೊಳ್ಳಿ, ಸಾಕಾ? ಹೇಗೆ? ಸ್ವಲ್ಪ ಹಾಕಿ. ಖಾರ ಜಾಸ್ತಿ ತಿನ್ನೋರು ಬೇಕಾದರೆ ಫ್ಲೇಕ್ಸ್ ಸಹಿತ ಹಾಕ್ಬೋದು, ಅದು ಚೆನ್ನಾಗಿರ್ತದೆ. ಇದ್ರ ಮೇಲೇನೆ ಫ್ಲೇಕ್ಸ್ ಹಾಕೊಳ್ಳೋದಾ? ಹಾಂ, ಓಕೆ. ನಾನು ಒಂದಕ್ಕೆ ಬೇಕಾದರೆ ಟ್ರೈ ಮಾಡ್ತೇನೆ. ಸೊ ನೀವು ಖಾರ ಜಾಸ್ತಿ ತಿಂತೀರಾ? ಹಾಂ, ನಾನು ಖಾರ ಜಾಸ್ತಿ ಹಾಕಿ ಹಾಕಿದ್ರೆ ನಾನು ತಿಂತೀನಿ, ಬಟ್ ನಾನು ಬದನೆಕಾಯಿ ತಿನ್ನಲ್ಲ. ನೋಡ್ಬೇಕು ಇವತ್ತು ನಿಮ್ಮದು ಬದನೆಕಾಯಿ ಆಮ್ಲೆಟ್. ಸೊ ನೀವು ಟ್ರಾವೆಲ್ ಎಲ್ಲ ಮಾಡ್ತೀರಾ ಹೇಗೆ? ಟ್ರಾವೆಲಿಂಗ್ ಇಷ್ಟನಾ? ನನಗೆ ಟ್ರಾವೆಲಿಂಗ್ ಇಷ್ಟ. ಎಲ್ಲೆಲ್ಲಿ ಎಲ್ಲ ಟ್ರಾವೆಲ್ ಮಾಡಿದ್ದೀರಿ? ನಾನು ಆಲ್ಮೋಸ್ಟ್ ತಿರುಪತಿ ಹೋಗಿದ್ದೇನೆ, ಆಂಧ್ರಾಗೆ, ಮತ್ತು ಪಂಡ್ರಾಪುರಕ್ಕೆ ಹೋಗಿದ್ದೇನೆ, ಮಹಾರಾಷ್ಟ್ರ, ಮತ್ತು ಈಚೆ ಬಾಂಬೆ, ಮತ್ತು ಇಲ್ಲಿ ಮ್ಯಾಂಗ್ಳೂರು, ಉಡುಪಿ, ಆಲ್ಮೋಸ್ಟ್ ಎಲ್ಲ ಕಡೆ. ಎಲ್ಲಿ ಕೇಳಿದ್ರು ಹೇಳ್ತೀರಿ ಹಾಗಾದರೆ? ಯಾವ ಪ್ಲೇಸ್ ಹಿಡಿದ್ರು? ಇದಕ್ಕೆ ಇದನ್ನ ಹಾಕಿ ಬಿಡೋದು ಆಯಿತಾ? ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ.
ಅದ್ರ ಮೇಲೇನೆ ಹಾಕ್ಬೋದಾ? ಹಾಂ, ಇದರಲ್ಲಿ ಹಾಕಿದ್ನ ಆಮೇಲೆ ಅದರ ಮೇಲೆ ಇಡೋದು. ಓಕೆ, ಕಾದಿದೆ ತವಾ. ಓಕೆ, ಅದು ಹೇಗೆ ಹಾಕಿ ಅದ್ರ ಮೇಲೆ ಮತ್ತೆ ಪುನಃ ಹಾಕ್ಲಿಕ್ಕಿದೆಯಾ? ಹಾಕ್ಲಿಕ್ಕಿದೆ. ನಾನು ಒಂದೊಂದೇ ಮಾಡೋದು ಬೆಟರ್ ಅನಿಸ್ತದೆ. ಓಕೆ, ಸ್ವಲ್ಪ ಎಣ್ಣೆ ಹಾಕಿ. ಆಮ್ಲೆಟ್ ಥರ ದೊಡ್ಡದು ಬೇಕಾದರೆ ಒಂದು ಎಗ್ಗನ್ನ ಯೂಸ್ ಮಾಡಿ ನೀವು ಫುಲ್ ಇದು ಮಾಡ್ಬೋದು. ಇಲ್ಲ ನನಗೆ ಅದು ಒಂದೇ ಇಷ್ಟ ಅಂದರೆ ಆ ಥರನೂ ಮಾಡ್ಬೋದು. ಹಾಕ್ಬೇಕಾ ಎಣ್ಣೆ? ಹಾಕಿ ಸ್ವಲ್ಪ. ಹಾಂ, ಸಾಕು. ಓಕೆ, ಇದನ್ನ ಒಂದು ಸೈಡ್ ಬೆಂದಿದೆ. ಅದು ಲಿಡ್ ಇಡಬೇಕಾ? ಲಿಡ್ ಬೇಕಂತ ಇಲ್ಲ, ಬೇಕಾದ್ರೂ ಇಡ್ಬೋದು. ಅಂದರೆ ಆಲ್ಮೋಸ್ಟ್ ಬದನೆಕಾಯಿ ಬೆಂದು ಹೋಗಿದೆ, ಜಸ್ಟ್ ಆಮ್ಲೆಟ್ ಮಾಡ್ಲಿಕ್ಕೆ ಅಷ್ಟೇ. ಮತ್ತೆ ಅದರಲ್ಲೇ ರ್ಯಾಪ್ ಮಾಡಿ ಕೊಡೋದಾ? ಹಾಂ, ಇಷ್ಟೇ, ತಿನ್ಲಿಕ್ಕೆ ರೆಡಿ. ಇದು ವೆಸ್ಟ್ ಬೆಂಗಾಲಲ್ಲಿ ಇದಕ್ಕೆ ಏನಂತ ಹೆಸರೇನಾದ್ರು ಎಗ್ ಪ್ಲಾಂಟ್ ಅಂತ ಇಟ್ಟಿದ್ರು ಅವ್ರ ಹೆಸರು. ಎಗ್ ಪ್ಲಾಂಟ್. ಇದು ಏನು ಆಮ್ಲೆಟಾ? ಎಗ್ ಪ್ಲಾಂಟ್ ಆಮ್ಲೆಟ್. ಸೊ ಬದನೆಕಾಯಿನ ಇಂಗ್ಲೀಷಲ್ಲಿ ಆದರೆ ನಾವು ಎಗ್ ಪ್ಲಾಂಟ್ ಅಂತ ಹೇಳ್ತೀವಿ. ನಿಮ್ಮ ಈ ಬದನೆಕಾಯಿಗೆ ಎಲ್ಲ ರೆಕ್ಕೆ ಪಕ್ಕ ಬಂದಾಗಿದೆ. ಸೊ ನಾನು ಹೆಸರಿಡೋದಾದರೆ ಇದಕ್ಕೆ ಎಗ್ ಪ್ಲಾಂಟ್ ವಿತ್ ವಿಂಗ್ಸ್. ಹಾಂ, ಬ್ರಿಂಜಲ್ ವಿತ್ ಎಗ್ ಆಮ್ಲೆಟ್ ರೆಡಿ. ಥ್ಯಾಂಕ್ ಯು. ಸೊ ಫುಲ್ ರ್ಯಾಪ್ ಮಾಡಿ ಕೊಟ್ಟಿದ್ದೀರಿ ಅಲ್ವಾ? ಸೊ ವಿಂಗ್ಸ್ ಅಂತ ಹೇಳಿದಕ್ಕೆ ಆ ವಿಂಗ್ಸನ್ನು ಅಲ್ಲೇ ಮಡಚಿಬಿಟ್ರಿ. ಥ್ಯಾಂಕ್ ಯು. ಸೊ ಹೊಸ ಯೂನೀಕ್ ಆಗಿರುವಂಥ ಒಂದು ರೆಸಿಪಿ. ಥ್ಯಾಂಕ್ ಯು ಸೋ ಮಚ್. ಸೊ ವೆಸ್ಟ್ ಬೆಂಗಾಲ್ ರೆಸಿಪಿ ಅಂತ ಹೇಳಿದ್ದಾರೆ. ಸೊ ಎಗ್ ಪ್ಲಾಂಟ್ ಆಮ್ಲೆಟ್ ಅಂದರೆ ಬದನೆಕಾಯಿಯ ಆಮ್ಲೆಟ್. ಹಾಂ, ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ಸೊ ಟೇಸ್ಟ್ ಹೇಗಿರುತ್ತೆ ಆಮೇಲೆ ನೋಡ್ತೀನಿ, ಬಟ್ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಬದನೆಕಾಯಿ ಆಮ್ಲೆಟ್ ತಯಾರಿಸುವ ವಿಧಾನ. ಮೊದಲು ಉದ್ದ ಬದನೆಕಾಯಿಗೆ ಎಣ್ಣೆ ಸವರಿ ಬೆಂಕಿಯಲ್ಲಿ ಕಾಯಿಸಿಕೊಳ್ಳಿ. ತಣ್ಣಗಾದ ನಂತರ ನೀರಿನಲ್ಲಿ ಮುಳುಗಿಸಿ ಸಿಪ್ಪೆ ಸುಲಿದು ಇಟ್ಟುಕೊಳ್ಳಿ. ಇನ್ನೊಂದೆಡೆ 2 ಮೊಟ್ಟೆಗೆ ರುಚಿಗೆ ಅನುಸಾರವಾಗಿ ಉಪ್ಪು, ಜೀರಿಗೆ ಪುಡಿ, ಗರಂ ಮಸಾಲ ಪುಡಿ, ಚಿಲ್ಲಿ ಫ್ಲೇಕ್ಸ್, ಕರಿಮೆಣಸಿನ ಪುಡಿ ಹಾಕಿ ಕಲಸಿ. ಸುಲಿದ ಬದನೆಕಾಯಿಯನ್ನು ಫೋರ್ಕ್ನಿಂದ ಒತ್ತಿ ಮೇಲಿನಿಂದ ಉಪ್ಪು ಹಾಗೂ ಕರಿಮೆಣಸಿನ ಪುಡಿಯನ್ನು ಉದುರಿಸಿ ಕಲಸಿಟ್ಟ ಮೊಟ್ಟೆಯ ಮಿಶ್ರಣವನ್ನು ಉದುರಿಸಿ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಬದನೆಕಾಯಿ ಆಮ್ಲೆಟ್ ಸವಿಯಲು ಸಿದ್ಧ. ಬದನೆಕಾಯಿದು ಆಮ್ಲೆಟ್ ತಯಾರಾಯಿತು. ನೆಕ್ಸ್ಟ್ ಬದನೆಕಾಯಿಂದ ಏನು ಗೀ ರೋಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಚಿಕನ್ ಗೀ ರೋಸ್ಟ್ ಎಲ್ಲ ನಾನು ತಿಂದಿದ್ದೀನಿ, ಬಟ್ ಬದನೆಕಾಯಿ ಗೀ ರೋಸ್ಟ್ ಫಸ್ಟ್ ಟೈಮ್. ಇವತ್ತಿನ ಎಲ್ಲ 2 ಅಡುಗೆ ಕೂಡ ಫಸ್ಟ್ ಟೈಮ್ ನಾನು ಕೇಳ್ತಾ ಇರುವಂಥದ್ದು. ಸೊ ಗೀ ರೋಸ್ಟ್ಗೆ ಅವ್ರು ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಸಣ್ಣ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾಸ್ ಮಸಾಲಾ, ಕೆಸಿ ಗೀ, ಪೋಸ್ಟ್ಮ್ಯಾನ್ ತೂರ್ ದಾಲ್, ವಿಸ್ಮಯ ವಡಪಾಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ, ಹಾಗೆಯೇ ಲಲಿತಾ ಜ್ಯುವೆಲ್ರಿ ಮ್ಯಾಂಗ್ಲೋ. ಸೊ ಬದನೆಕಾಯಿಯಿಂದ ಆಮ್ಲೆಟ್ ಆಯಿತು. ಸೊ ನೆಕ್ಸ್ಟ್ ಗೀ ರೋಸ್ಟ್ ತಯಾರಾಗುತ್ತೆ. ಹೇಗೆ ಬನ್ನಿ ಕೇಳೋಣ. ತುಳಸಿ ಅವರೇ, ಈಗ ಗೀ ರೋಸ್ಟ್ ನೀವು ಮಾಡ್ತಾ ಇದ್ದೀರಿ. ಸೊ ಬದನೆಕಾಯಿ ಗೀ ರೋಸ್ಟ್ ಅದು ಚಿಕನ್ ಆಗಿದ್ರೆ ಆಹಾ ಖುಷಿ ಖುಷಿ ಆಗ್ತಾ ಇತ್ತು. ಹಾಗೆ ಖುಷಿ ಖುಷಿಯಲ್ಲಿ ತಿನ್ಬೇಕು. ನೋಡ, ನೀವು ಅಷ್ಟು ಚೆನ್ನಾಗಿ ಮಾಡ್ಕೊಡಿ. ಹಾಗೆ ಖುಷಿ ಖುಷಿಯಲ್ಲಿ ನಾನು ನೆಕ್ಸ್ಟ್ ಟೈಮ್ ಅದನ್ನು ಟ್ರೈ ಮಾಡ್ಬೇಕು ಅಲ್ವಾ? ಸೊ ಸ್ಟಾರ್ಟ್ ಮಾಡೋಣ. ನಾನು ಇದನ್ನ ಬದನೆಕಾಯಿನ ಸ್ಲೈಸಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ. ಸೇಮ್ ಅದೇ ಉದ್ದ ಬದನೆಕಾಯಿ. ಓಕೆ, ಇದನ್ನಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಖಾರ ಪುಡಿ ಹಾಕಿ
ಹ್ಞೂ ಮ್ಯಾರಿನೇಟ್ ಮಾಡುವ. ಓ ಓಕೆ. ಸ್ವಲ್ಪ ಸಾಲ್ಟು. ಹ್ಞೂ ಸೊ ಮೆಣಸಿನ ಪುಡಿ ಬೇಕಾ? ಹಾಂ. ನಾನಾಸ್ ರವರ ಚಿಲ್ಲಿ ಪೌಡರ್ ಅವರದ್ದು ನೀವು ಗೀ ರೋಸ್ಟ್ ಮಸಾಲ ಈಗ ಕೊಡ್ತೀನಿ ನೋಡಿ ಹೇಗಿರುತ್ತೆ ಅಂತ. ಇದು ಚಿಲ್ಲಿ ಪೌಡರ್ ನಿಮಗೆ ಲೈಟಾಗಿ ನಾನು ಅಂದ್ಕೊಂಡೆ ಅದರಲ್ಲೇ ಮಾಡ್ಕೊಳ್ಬೋದು ಅಂತ ಹೇಳಿ. ಸ್ವಲ್ಪ ಇದು ಡಿಫ್ರೆಂಟ್ ಅಲ್ಲ, ಸ್ವಲ್ಪ ಡಿಫ್ರೆಂಟ್. ಮ್ಯಾರಿನೇಷನ್ ಬೇಕು. ಹಾಂ, ಇದನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡೋಣ. ಓ ಡೈರೆಕ್ಟ್ ಅದನ್ನು ಮ್ಯಾರಿನೇಷನ್ ತುಂಬ ಹೊತ್ತೇನು ಬೇಕಾಗಿಲ್ಲ, 10 ಮಿನಿಟ್ಸ್ ಇಟ್ಟರೆ ಸಾಕು. ಸೊ ಈಗ ಇದನ್ನು ಫ್ರೈ ಮಾಡೋದಾ? ಹಾಂ. ಸೊ ತರಕಾರಿಗೆಲ್ಲ ತುಂಬ ಮ್ಯಾರಿನೇಷನ್ ಏನು ಬೇಕಾಗಿಲ್ಲ ಅಲ್ವಾ? ನಾನ್ ವೆಜ್ಜಿಗಾದರೆ 1 ಅವರು ಹಾಫ್ ಆನ್ ಅವರ್ ಇಡಬೇಕಾಗ್ತದೆ, ವೆಜ್ಜಿಗೆ ಅಷ್ಟು ಬೇಕಂತ ಇಲ್ಲ. ಇದಕ್ಕೀಗ ಏನು ಆಯಿಲ್ ಹಾಕಬೇಕಾ? ಗೀ. ಓ ಓಕೆ. ಸೊ ತುಪ್ಪ ಅಂದರೆ ನಾವು ಕೂಡ ತಯಾರಿಸೋ ತುಪ್ಪದಿಂದ ಯಾವುದೇ ನೀವು ಡಿಶ್ ಮಾಡಿದ್ರು ಕೂಡ ಅಷ್ಟೇ ಟೇಸ್ಟಿ ಅನಿಸುತ್ತೆ. ಅದರಲ್ಲೂ ಕೇಸಿ ಗೀ, ಶುದ್ಧ ಹಸುವಿನ ಬೆಣ್ಣೆಯಿಂದ ಮಾಡಿದಂತಹ ತುಪ್ಪ, ಅದರ ಒಂದು ಘಮ, ಅದು ಶುದ್ಧ ತುಪ್ಪ ಅದರಲ್ಲಿ ಗೊತ್ತಾಗುತ್ತೆ. ಎಷ್ಟು ಡಿಫ್ರೆನ್ಸ್ ಇರುತ್ತೆ ಈ ತುಪ್ಪದಲ್ಲೂ. ಎಷ್ಟು ನಮಗೆ ಈ ಕಾಳು ಬರುತ್ತಲ್ಲ, ಇದು ಆ ರೀತಿಯಾಗಿ ಕಾಳು ಬರುವಂಥ ಇದು ತುಪ್ಪ. ಇದು ಬೆಣ್ಣೆಯಿಂದಲೇ ತಯಾರಿಸಿದಂಥದ್ದು. ಇನ್ನೊಂದು ಕೆನೆಯಿಂದ ಮಾಡ್ತಾರೆ, ಅದು ನಿಮಗೆ ತುಂಬ ಸಾಫ್ಟ್ ಸ್ಮೂತ್ ಪೇಸ್ಟ್ ಥರ ಬರುತ್ತೆ. ಸೊ ಎರಡಕ್ಕೂ ಕೆಲವರು ತುಂಬ ಪ್ರಿಫರ್ ಮಾಡ್ತಾರೆ ಕಾಳು ಇರುವಂಥ ತುಪ್ಪ. ನಾವು ಒಂದು 5 ಮಿನಿಟ್ಸ್ ಇದನ್ನು ಫ್ರೈ ಮಾಡ್ಕೊಳ್ಳೋದು. ಓಕೆ. ಅಂದರೆ ಫಸ್ಟ್ ಇದರಲ್ಲಿ ಸ್ವಲ್ಪ ಬೇಯಬೇಕಾ? ಆಲ್ಮೋಸ್ಟ್ ಇದರಲ್ಲೇ ನಾವು ಬೇಯಿಸ್ಕೊಂಡ್ಬಿಟ್ಟೋದು ಒಂದೇ. ಸೊ ಥಿನ್ ಸ್ಲೈಸಸ್ ಆಗಿ ಇದೆ ಅಲ್ಲ? ಹಾಗೆ ಈ ರೀತಿಯಾಗಿ ಈಗ ನೀವು ಬದನೆಕಾಯಿಂದ ಮಾಡ್ತಾ ಇದ್ರಿ, ಪನ್ನೀರ್ದು ಎಲ್ಲರೂ ಮಾಡ್ತಾರೆ. ಪನ್ನೀರ್ ಗೀ ರೋಸ್ಟ್ ಹೌದು, ಮಶ್ರೂಮ್ ಗೀ ರೋಸ್ಟ್ನು ಮಾಡ್ತಾರೆ. ಬಟ್ ನೀವು ಬದನೆಕಾಯಲ್ಲಿ ಟ್ರೈ ಮಾಡಿದ್ದೀರಿ ಅಂತ ಆಗುವಾಗ ನನಗೆ ಒಂದು ನೋಡ್ತಾ ಇರುವಾಗ ನಾವು ಇದನ್ನ ಬಹುಶಃ ಬಾಳೆಕಾಯಿ ಅದರಿಂದ ಮಾಡಬಹುದು ಅಂತ ಈಗ ಸ್ವಲ್ಪ ಒಂದೊಂದೇ ಐಡಿಯಾಸ್ ಉಟ್ಕೊಳ್ತಾ ಇದೆ ಅಲ್ಲ? ತರಕಾರಿ ತಿನ್ಲಿಕ್ಕೆ ಒಂದು ಡಿಫ್ರೆಂಟ್ ಐಡಿಯಾ ಹುಡುಕ್ಬೇಕಲ್ಲ. ತರಕಾರಿನೂ ತಿನ್ಬೇಕು, ಬರೀ ನಾನ್ ವೆಜ್ ತಿಂದರೆ ಆಗೋದಿಲ್ಲ. ಬೆಂದಿದ ತೆಗಿಯೋದಾ? ಹಾಂ ತೆಗಿ. ಇನ್ನು ನಾವು ಸ್ವಲ್ಪ ಅದಕ್ಕೆ ಒಗ್ಗರಣೆ ಇದಕ್ಕೇನೇನಾ? ಹಾಂ ಇದಕ್ಕೆ ಕೊಡುವ. ಸ್ವಲ್ಪ ತುಪ್ಪ ಹಾಕಬೇಕಾ? ಗೀ ರೋಸ್ಟ್ ಅಂದ್ರೆ ತುಪ್ಪ ಬೇಕಲ್ಲ? ಸೊ ನಾನು ಅದಕ್ಕೆ ತಯಾರಾಗಿದೆ, ಯಾಕೆಂದರೆ ಗೀ ರೋಸ್ಟ್ ಅಂದರೆ ಫುಲ್ ಗೀಯಿಂದಲೇ ಬರುತ್ತೆ. ಹಾಕ್ಬೇಕಾ? ಇನ್ನು ಸಾಕು? ಹಾಕಿ. ಓಕೆ. ಸ್ವಲ್ಪ ಕಾಯುವಾಗ ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು, ಓಕೆ. ಈಗ ನಾನು ಅವ್ರದ್ದು ಗೀ ರೋಸ್ಟ್ ಮಸಾಲಾನ ಒಳ್ಳೆ ಆರಾಮ ಬರ್ತಾ ಇದೆ. ಇದನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡುವ. ಸ್ವಲ್ಪ ಮಸಾಲದು ಸ್ಮೆಲ್ ಬರುವಾಗ, ಈಗ ಚೇಂಜ್ ಆಗ್ತಾ ಇದೆ ನೋಡಿ ಸ್ಮೆಲ್, ಆವಾಗ ಇದನ್ನ ಹಾಕಿದ್ವಿ. ಓ ಸೋ ಸಿಂಪಲ್, ಇಷ್ಟೇ? ಹಾಂ. ಇನ್ನೂ ಬಾಕಿ ಏನಾದರೂ ಇದೆಯಾ? ಇಲ್ಲ, ಸ್ವಲ್ಪ ಇದನ್ನ ಫ್ರೈ ಮಾಡಿಕೊಂಡು. ಅಂದರೆ ಈ ಮಸಾಲ ರೆಡಿ ಇದ್ದರೆ ನಮಗೆ ಇಷ್ಟೇ. ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅದನ್ನು ಬೇಯಿಸ್ಕೊಳ್ಳುವಂಥದ್ದು ಮಾತ್ರ ಕೆಲಸ. ಹಾಂ, ಮತ್ತೆ ಫಾಸ್ಟ್. ಇಫ್ ಸಪೋಸ್ ಈಗ ನಾವು ಚಿಕನ್ಗೆ ಮಾಡ್ತೀವಿ ಅಂತ ಹೇಳಿದ್ರೆ ಸೇಮ್ ಚಿಕನ್ನು ರೆಡಿ ಮಾಡಿ ಎಲ್ಲ ಮ್ಯಾರಿನೇಟ್ ಮಾಡಿ ಫ್ರೈ ಮಾಡಿ ಮಸಾಲಾನ ಇದು ಮಾಡಿ ಸೇಮ್ ಚಿಕನ್ನ ಹಾಕಿಬಿಟ್ರೆ. ಸೂಪರ್. ಸೊ ನೀವು ನಾನಾಸ್ ಮಸಾಲ ಮೊದಲೇನು ಟ್ರೈ ಮಾಡಿದ್ದೀರಾ? ಮೊದಲೇ ಅಂದರೆ ಈಗ ಒಂದು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೇನೆ, ಒಂದು 2-3 ಸಲ ಆಯಿತು ಈಗ ಸ್ಟಾರ್ಟ್. ಇದು ಬದನೆಕಾಯಿ ಫಸ್ಟ್ ನೀವು ಇದನ್ನೇ ಮಾಡಿದ್ದಾ? ಗೀ ರೋಸ್ಟೇ ಮಾಡಿದ್ದಾ? ಬದನೆಕಾಯಿಗೆ ತುಂಬ ಕರೆಕ್ಟಾಗಿ ಮ್ಯಾಚ್ ಆಯಿತು ಅವರದ್ದು ಮಸಾಲ. ಓಕೆ.
ಸ್ವಲ್ಪ ಉಪ್ಪು ಇದಕ್ಕೆ ಮಸಾಲಕ್ಕೆ ಹಾಕಿದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಕಡಿಮೆ ನಾವು ಸ್ಟಾರ್ಟಿಂಗಲ್ಲಿ ಇದಕ್ಕೆ ಹಾಕಿದ್ದಲ್ಲ ಬದನೆಕಾಯಿ ಮ್ಯಾರಿನೇಟ್ ಮಾಡುವಾಗ ಸ್ವಲ್ಪ ಮೇಲ್ಗಡೆಯಿಂದ ಉಪ್ಪು ಹಾಕಿಬಿಡುವ. ಓಕೆ, ಆಯ್ತು, ರೆಡಿ. ಸೂಪರ್. ಸೊ ಈಸಿ ಆ್ಯಂಡ್ ಕ್ವಿಕ್. ನಾವು ಈ ಥರ ಈ ವರ್ಕಿಂಗ್ ವಿಮೆನ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ಕೆಲಸಕ್ಕೆ ಹೋಗ್ತೇನಲ್ಲ, ಸ್ವಲ್ಪ ನನಗೆ ಒಂದು ಬೇಗ ಬೇಗ ಆಗಬೇಕು ಅಡಿಗೆ. ಓಕೆ, ಸೊ ಟಿಫನ್ಗೆಲ್ಲ ಒಂದು ಈ ಥರ ಎಲ್ಲ ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಸೊ ಇಟ್ಸ್ ರೆಡಿ. ರೆಡಿ. ಹಾಕ್ಬಿಡೋದಾ? ಹಾಂ, ಡೈರೆಕ್ಟ್ ಸಾವಲ್ಲ ಇನ್ನು. ಈಗ ರೆಡಿ ಆಯಿತು, ನಾವಿನ್ನು ಸರ್ವ್ ಮಾಡಿಬಿಡಿ. ಬದನೆ ಗೀ ರೋಸ್ಟ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಗೀ ರೋಸ್ಟ್ ಚಿಕನ್ ತಿಂದಿದ್ದೀನಿ, ಪನ್ನೀರ್ ತಿಂದಿದ್ದೀನಿ, ಮಶ್ರೂಮ್ ಕೂಡ ಟ್ರೈ ಮಾಡಿದ್ದೀನಿ. ಬಟ್ ಬದನೆಕಾಯ್ದು ಫಸ್ಟ್ ಟೈಮ್ ಆ್ಯಂಡ್ ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿ. ವಾವ್, ಸೂಪರ್. ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಹೇಳಿದಾಗೆ ಈ 3 ಗೀ ರೋಸ್ಟ್ ಕೂಡ ನೀವು ತಿಂದಿರ್ಬೋದು. ಬಟ್ ಇದು ಬದನೆಕಾಯಿ ಗೀ ರೋಸ್ಟ್, ಅದರಲ್ಲೂ ಎಸ್ಪೆಷಲಿ ಈ ನಾನಾ ಗೀ ರೋಸ್ಟ್ ಮಸಾಲ ಹಾಕಿ ಮಾಡಿದ್ದಾರೆ. ಸೂಪರ್ ಕ್ವಿಕ್ ರೆಸಿಪಿ. ಸೊ ಒಳ್ಳೆ ಘಮ ಅಂತೂ ಬರ್ತಾ ಇದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಬದನೆಕಾಯಿ ಗೀ ರೋಸ್ಟ್ ತಯಾರಿಸುವ ವಿಧಾನ. ಮೊದಲು ಉದ್ದ ಬದನೆಕಾಯಿಯನ್ನು ಚಿಕ್ಕ ಹೋಳುಗಳಾಗಿ ತುಂಡು ಮಾಡಿಟ್ಟುಕೊಳ್ಳಿ. ನಂತರ ಮೆಣಸಿನ ಪುಡಿ ಹಾಗೂ ಉಪ್ಪು ಉದುರಿಸಿ 5 ನಿಮಿಷ ನೆನೆಯಲು ಇಡಿ. ಆನಂತರ ತವಾದ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಮ್ಯಾರಿನೇಟ್ ಮಾಡಿದ ಬದನೆಕಾಯನ್ನು ಕಾಯಿಸಿಕೊಳ್ಳಿ. ಬಳಿಕ ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ಕರಿಬೇವು, ಗೀ ರೋಸ್ಟ್ ಮಸಾಲ ಹಾಕಿ ಹುರಿದು ಕರಿದಿಟ್ಟ ಬದನೆಕಾಯಿ ಹಾಕಿ ಬೆರೆಸಿಕೊಳ್ಳಿ. ಬೇಕಿದ್ದಲ್ಲಿ ಸ್ವಲ್ಪ ಉಪ್ಪು ಹಾಕಿ 1-2 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಬದನೆಕಾಯಿ ಗೀ ರೋಸ್ಟ್ ಊಟದೊಂದಿಗೆ ಸವಿಯಲು ಬಲು ಚೆನ್ನ. ಎಸ್ ಮೇಡಮ್. ಸೊ ಒಂದು ಆಮ್ಲೆಟ್, ಅದು ಕೂಡ ವ್ರಾಪ್ಡ್ ಆಮ್ಲೆಟ್, ಇನ್ನೊಂದು ಗೀ ರೋಸ್ಟ್. ಟೇಸ್ಟ್ ನೋಡೋಣ. ನೋಡಿ, ಫಸ್ಟ್ ಇದು ನೋಡೋಣ. ಇದು ಖಾರ ಖಾರ ಆದಮೇಲೆ ಇದು ಹೇಗೆ ಅನಿಸುತ್ತೆ ಗೊತ್ತಿಲ್ಲ. ಸೊ ಟ್ರೈ ಮಾಡಿ. ಅದು ಸ್ವಲ್ಪ ನನಗೆ ಏನೋ ತಿನ್ಬೇಕಾ ಬೇಡ ಅಂತ ಆ ಥರ, ಬಿಕಾಸ್ ಬದನೆಕಾಯಿ ಅಷ್ಟೇ. ಬಟ್ ಒಳ್ಳೆ ವ್ರ್ಯಾಪ್ ಮಾಡಿದ್ದೀರಿ ಅದನ್ನು ಸೂಪರಾಗಿ. ಚಳಿ ಹಿಡ್ದಿದ ಅಂತ ಮಳೆಗೆ ಅಲ್ವಾ? ಎಸ್, ತಗೊಳ್ಳಿ ನೀವು ಕೂಡ. ಹಾಂ, ತಿನ್ನಿ. ಎಗ್ಗದು ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಮಧ್ಯದಲ್ಲಿ ಬದನೆಕಾಯಿ ಸಿಗ್ತಾ ಇದೆ. ಬಟ್ ಚೆನ್ನಾಗಿದೆ. ತುಂಬ ಇಷ್ಟಪಟ್ಟು ತಿನ್ನೋರು, ಬದನೆಕಾಯಿ ಇಷ್ಟ ಇರೋರು ತುಂಬ ಇಷ್ಟಪಟ್ಟು ತಿಂತಾರೆ. ನನಗೆ ಎಗ್ಗನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಬಟ್ ಚೆನ್ನಾಗಿದೆ. ಸೊ ಐಡಿಯಾ, ಥಾಟ್ ನನಗೆ ಇಷ್ಟ ಆಯಿತು. ಬಟ್ ಈ ರೀತಿಯಾಗಿ ಬೇರೆ ಯಾವುದು ವೆಜಿಟೇಬಲಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ ಬಹುಶಃ, ಕಮ್ಮಿ. ಬಿಕಾಸ್ ಮ್ಯಾಶಿಂಗ್ ಬರೋದಿಲ್ಲ. ಇದು ಒಳ್ಳೆ ತುಂಬ ಚೆನ್ನಾಗಿ ಬಂದಿದೆ. ವೆರಿ ಯೂನಿಕ್ ರೆಸಿಪಿ, ತುಂಬ ಚೆನ್ನಾಗಿದೆ. ನನಗೆ ಆ ಥಾಟ್ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಸೊ ನೀವು ಟೇಸ್ಟ್ ನೋಡಿ. ಇದು ತಗೊಳ್ಳಿ. ನೈಸ್. ಸೊ ಇದು ಟೇಸ್ಟ್ ನೋಡೋಣ. ಇನ್ನು ಗೀ ರೋಸ್ಟ್ ಒಳ್ಳೆ ಘಮ ಅಂತೂ ಸೂಪರಾಗಿ ಬರ್ತಾ ಇದೆ. ತಗೊಳ್ಳಿ. ಇಷ್ಟ ಇಲ್ಲ ಅಂತ 3 ಒಟ್ಟಿಗೆ ಬರ್ತಾ ಇದೆ. ಹಾಂ, ವಾವ್, ಸೂಪರ್. ತುಂಬ ಚೆನ್ನಾಗಿದೆ. ಮೈಂಡ್ ಬ್ಲೋಯಿಂಗ್. ಇನ್ನು ನೀವು ಬದನೆಕಾಯಿ ತಿನ್ಬೇಕು. ಈ ಥರ ಮಾಡ್ತಿರ್ತೀನಿ. ಈ ಥರ ಇದು ತಿಂತೀನಿ. ಖಂಡಿತ. ಸೊ ಈ ಥರ ಮಾಡಿಕೊಟ್ರೆ ಖಂಡಿತ ತಿನ್ಬೋದು. ನಾನು ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡ್ತೀನಿ. ವೆರಿ ವೆರಿ ಟೇಸ್ಟ್ ಆ್ಯಂಡ್ ವೆರಿ ಈಸಿ ಆಲ್ಸೋ. ಸೊ ವೆರಿ ನೈಸ್ ಮೇಡಮ್. ತುಂಬ ಇಷ್ಟ ಆಯಿತು. 2 ಯೂನಿಕ್ ರೆಸಿಪೀಸ್, ಯಾರು ಊಹಿಸದೇ ಇರುವಂಥ ಒಂದು ರೆಸಿಪೀಸನ್ನು ನಮಗೆ ಬಂದು ಹೇಳ್ಕೊಟ್ಟಿದ್ದೀರಿ. ತುಂಬ ಹಿಡಿಸ್ತು, ಎಸ್ಪೆಷಲಿ ದಿಸ್ ಒನ್. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಯೂನಿಕ್ ರೆಸಿಪೀಸ್ ಬಂದು ನಮಗೆ ಹೇಳ್ಕೊಡ್ತಾ ಇರಿ. ಒಳ್ಳೆ ರುಚಿಕರವಾದಂಥ ಅಡುಗೆ ಹೇಳ್ಕೊಡ್ತೀನಿ ನಿಮಗೆ. ಸನ್ ಪ್ರೀಮಿಯಂ ಇವರ ಅತ್ಯಂತ ಕಿರುಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ.
ನಾನಾಸ್ ಅವರ ಡಿಫ್ರೆಂಟ್ ರೆಸಿಪೀಸ್ ಈ ಥರ ಮಸಾಲ ಹಾಕಿ ಮಾಡ್ತೀವಿ ಅಂತ ಹೇಳಿದ್ರಿ. ರೀಸೆಂಟಾಗೇ ಟ್ರೈ ಮಾಡ್ತಾ ಇದ್ದೆ ಅಂತ ಹೇಳಿದ್ರಿ. ಇಷ್ಟು ಒಳ್ಳೆ ರಿಸಲ್ಟ್ ಬರ್ತಾ ಇರುವಾಗ ಸೊ ನಿಮಗೆ ಇನ್ನಷ್ಟು ಹೊಸ ಹೊಸ ರೆಸಿಪಿ ಟ್ರೈ ಮಾಡಿ ಅಂತೇಳಿ ನಾನಾಸ್ ಅವರಿಂದ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಗೀ ರೋಸ್ಟ್ ತಯಾರಿ ಮಾಡಬೇಕು ಅಂತ ಹೇಳಿದರೆ ಒಳ್ಳೆ ಘೀನೂ ಬೇಕು, ಒಳ್ಳೆ ಗೀ ರೋಸ್ಟ್ ಮಸಾಲನೂ ಬೇಕು. ಸೂಪರಾಗಿದೆ. ಸೊ ನಾನು ಬದನೆಕಾಯಿ ಅಂದರೆ ಮೂಗು ಮುರಿತಾ ಇದೆ, ಬಟ್ ಇದಂತೂ ಸೂಪರ್ ಟೇಸ್ಟಿಯಾಗಿದೆ. ನೀವು ಕೂಡ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.